ಸ್ವಾಮೀಜಿಗಳು ಮಠಾಧೀಶರು ಹಿಂದೂ ಧರ್ಮದ ಸಾರವನ್ನ ವಿವೇಕಾನಂದರ ಹಿಂದೂ ಧರ್ಮದ ಚಿಂತನೆಯ ಮಹತ್ವಗಳನ್ನ ತಿಳಿಸುವಂತಹ ಕೆಲಸ ಮಾಡದ ಪರಿಣಾಮ ಹಿಂದೂ ಧರ್ಮ ಇವತ್ತಿಗೂ ಕೂಡ ಮತಾಂತರದಂತಹ ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ ಎಂದು ಹಿಂದೂ ಜಾಗರಣ ವೇದಿಕೆ ಉಡುಪಿಯ ಜಿಲ್ಲಾ ಉಪಾಧ್ಯಕ್ಷ ಶ್ರೀಕಾಂತ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಮಂಗಳದೇವಿ ನಗರದ ಆಶ್ರಯದಲ್ಲಿ ಮತಾಂತರ, ಭಯೋತ್ಪಾದನೆ ಚಟುವಟಿಕೆ, ತಾಲಿಬಾನೀಕರಣ, ಲವ್ ಜಿಹಾದ್, ನಾಡಿನ ನಕ್ಸಲರು, ದೇಶದ್ರೋಹಿ ಚಟುವಟಿಕೆಗಳ ಕುರಿತ ಜಾಗೃತಿಗಾಗಿ ಮಂಗಳೂರಿನ ಮಾರ್ನಮಿಕಟ್ಟೆಯಲ್ಲಿ ಆಯೋಜಿಸಿದ್ದ ಹಿಂದೂ ಯುವ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಪ್ರಮುಖ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದರು. ಹಿಂದೂ ಜಾಗರಣ ವೇದಿಕೆ ಇಡೀ ಹಿಂದೂ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದೆ. ಮಠ ಮಂದಿರ ಸ್ವಾಮೀಜಿಗಳು ಹಿಂದೂ ಧರ್ಮದ ಸಾರವನ್ನ, ವಿವೇಕಾನಂದರ ಹಿಂದೂ ಧರ್ಮದ ಚಿಂತನೆಯ ಮಹತ್ವಗಳನ್ನು ತಿಳಿಸುವಂತಹ ಕೆಲಸ ಮಾಡಲಿಲ್ಲ. ಅದರ ಪರಿಣಾಮವೇ ಹಿಂದೂ ಧರ್ಮ ಇವತ್ತಿಗೂ ಕೂಡ ಮತಾಂತರದಂತಹ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಮತಾಂತರದ ಪಿಡುಗನ್ನ ತೊಡೆಯುವುದಕ್ಕಾಗಿ ಮತಾಂತರ ನಿಷೇಧ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಜಾರಿ ತರಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಇನ್ನು ಸಂಘಟನೆಯಿಂದ ಕಾರ್ಕಳ ಕ್ರೈಸ್ತ ಮಿಷನರಿಗಳ ಪ್ರಾರ್ಥನಾ ಮಂದಿರದ ಮೇಲೆ ನಡೆದ ದಾಳಿ ಹಾಗೂ ಉಳ್ಳಾಲದ 14 ಮನೆಗಳ ಕಾಂಪೌಂಡ್ ಮೇಲೆ ಪತ್ತೆಯಾದಂತಹ ಕ್ರೈಸ್ತ ಧರ್ಮ ಪ್ರಚೋದಿಸುವ ಕರಪತ್ರ, ಪುಸ್ತಕಗಳು, ಘಟನೆಗಳನ್ನ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ಕಿಶೋರ್ ಕುಮಾರ್, ಚಿನ್ಮಯ್ ಈಶ್ವರ್, ಪ್ರಕಾಶ್ ರಾವ್, ಹರೀಶ್ ಕುಮಾರ್, ಸುಧೀಂದ್ರ ಪೈ ಮತ್ತಿತರರು ಉಪಸ್ಥಿತರಿದ್ದರು. ಹಾಗಾದ್ರೆ ವಿವೇಕಾನಂದರು ಹೇಳಿದಂತಹ ಶ್ರೇಷ್ಠತೆ, ವಿವೇಕಾನಂದರು ಹೇಳಿದಂತಹ ಹಿಂದೂ ಧರ್ಮ ನಮ್ಮ ತಳ ಸಮುದಾಯದ ಜನರವರೆಗೆ ಮುಟ್ಟಿಸುವ ಕೆಲಸವನ್ನ ಮಾಡಬೇಕಾಗಿದ್ದವರು ಯಾರು ಮಾಡಬೇಕಿತ್ತು? ಯಾವ ಮಠಮಾನ್ಯಗಳು, ಯಾವ ಮಠಾಧೀಶರು, ಯಾವ ಪೀಠಾಧೀಶರು ಇವರೆಲ್ಲ ಈ ಕೆಲಸವನ್ನ ಮಾಡಬೇಕಿತ್ತು. ಅವರು ಮಾಡಲಿಲ್ಲ. ಅದರ ಪರಿಣಾಮವಾಗಿ ಆ ಶ್ರೇಷ್ಠವಾದಂತಹ ತತ್ವ ಸಿದ್ಧಾಂತಗಳು, ಆ ಶ್ರೇಷ್ಠವಾದಂತಹ ಉದಾತ್ತವಾದ ವಿಚಾರಗಳು ನಮ್ಮ ಜನರಿಗೆ ಗೊತ್ತಾಗಲಿಲ್ಲ. ಪರಿಣಾಮವಾಗಿ ಇವತ್ತಿಗೂ ನಮ್ಮ ಜನರ ಮತಾಂತರ ನಿತ್ಯ ನಿರಂತರವಾಗಿ ನಡೀತಾ ಇದೆ. ಗೂಳಿಹಟ್ಟಿ ಶೇಖರ್ ಅನ್ನುವಂಥ ಒಬ್ಬ ಶಾಸಕ ವಿಧಾನಸಭೆಯ ಒಳಗಡೆ ನಿಂತುಕೊಂಡು ತನ್ನ ಅಸಹಾಯಕತೆಯನ್ನು ತೋರಿಸ್ತಾನೆ. ಹೇಳ್ತಾನೆ, ನನ್ನ ಅಮ್ಮ ನನ್ನ ಜೊತೆ ಬರ್ತಾ ಇಲ್ಲ, ನಮ್ಮ ಮನೆ ಹೊಡೆದು ಹಾಕಿದ್ದಾರೆ ದರಿದ್ರಗಳು ಅಂತ ಹೇಳ್ತಾನೆ. ಇದು ಅಲ್ಲಿ ಒಂದು ವಿಚಾರ ಅಲ್ಲ. ನಾವು ಕಾರ್ಕಳದಲ್ಲಿ ಮೊನ್ನೆ ತಾನೇ ಒಂದು ಮಿಷನರಿಗಳ ಪ್ರಾರ್ಥನಾ ಕೇಂದ್ರಕ್ಕೆ ಹೋಗಿ ಅಲ್ಲಿರುವಂತಹ ಮಹಿಳೆಯರನ್ನು ವಿಚಾರಿಸಿದಾಗ ಹೇಳ್ತಾರೆ, ನಾವು ಇಲ್ಲಿ ಬಂದ ತಕ್ಷಣ ನನ್ನ ಕ್ಯಾನ್ಸರ್ ಗುಣ ಆಗಿದೆ ಅಂತ ಒಬ್ಳು ಹೇಳಿದ್ರು. ಒಬ್ಬಳಿಗೆ ಕಿಡ್ನಿಯಲ್ಲಿ ಕಲ್ಲಾಗಿದ್ದು ಹಾಗೆ ಕರಗಿ ಹೋಯ್ತಂತೆ ಪ್ರಾರ್ಥನೆ ಮಾಡಬೇಕಿದ್ರೆ. ಇನ್ನೊಬ್ಬಳಿಗೆ ಮೈ ಮೇಲೆ ದೈವ ಬರ್ತೈತಂತೆ, ಅದು ನಿಂತು ಹೋಯ್ತಂತೆ. ಈ ರೀತಿಯ ಪವಾಡಗಳೆಲ್ಲ ನಡೀತಾ ಇದೆ. ನಾನು ಹೇಳಿದೆ, ಆ KMC, ಫಾದರ್ ಮುಲ್ಲರ್ ಈ ಎಲ್ಲ ಆಸ್ಪತ್ರೆಗಳನ್ನ ಮುಚ್ಚೋದಕ್ಕೆ ಹೇಳಿ ನಿಮ್ಮ ಪ್ರಾರ್ಥನಾ ಕೇಂದ್ರ ಆರಂಭಿಸಿ ಬಿಡಿ. ನಾಳೆಯಿಂದ ಡಾಕ್ಟರ್ಸ್ಗಳಿಗೆ 1 ಲಕ್ಷ ಯಾಕ್ರಿ ಸಂಬಳ ಕೊಡ್ತೀರಾ? ಇವತ್ತು ವ್ಯವಸ್ಥಿತವಾಗಿ ನಮ್ಮ ಜನರನ್ನ ಮತಾಂತರ ಮಾಡುವಂತ ಸಂಚು ಪ್ರತಿ ಗ್ರಾಮದಲ್ಲಿ ನಡೀತಾ ಇದೆ. ಇವತ್ತು ಕೂಡ ಯಾವುದೋ ಮನೆಯ ಹೊರಗಡೆ ಕಾಂಪೌಂಡ್ನಲ್ಲಿ ಒಂದಷ್ಟು ಆ ಸಾಹಿತ್ಯಗಳನ್ನ, ಜೀಸಸ್ ಬಗ್ಗೆ ಇರುವಂತಹ ಸಾಹಿತ್ಯಗಳನ್ನ ಹಂಚಿ ಹೋದ್ರು. ಜೀಸಸ್ ಒಂದು ವೇಳೆ ಇದ್ದಿದ್ದೇ ಹೌದು ಅಂತಾದ್ರೆ ಈ ದರಿದ್ರಗಳನ್ನು ಯಾವತ್ತೂ ಕ್ಷಮೆ ಮಾಡೋದಿಲ್ಲ. ಅವ ಏನ್ ಹೇಳಿದ? ನಿಮ್ಮ ನೆರೆಹೊರೆಯವರನ್ನ ಪ್ರೀತಿಸಿ, ಪ್ರೀತಿಯನ್ನು ಹಂಚಿಕೊಳ್ಳಿ ಅಂತ ಹೇಳಿದ. ಇವರು ದ್ವೇಷವನ್ನ ಬಿತ್ತುತ್ತಾ ಇದ್ದಾರೆ, ಮನೆಗಳನ್ನು ಹೊಡಿತಾ ಇದ್ದಾರೆ. ಒಬ್ರು ಬಾಬಾ ನಮ್ಮ ಇದೇ ಅಜಕಾರಿನ ಒಬ್ಬ ಮನುಷ್ಯ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ದಯವಿಟ್ಟು ನಮ್ಮ ಮನೆಯನ್ನೊಂದು ಸರಿ ಮಾಡಿ, ನನಗೆ ಹಗ್ಗ ಹಾಕೊಂಡು ಸಾಯದೆ ಬೇರೆ ಏನು ವಿಧಿ ಇಲ್ಲ ಅಂತ ಹೇಳ್ತಾರೆ. ಕಾರಣ ಏನು? ಆತನ ಹೆಂಡತಿ ಕಳೆದ 5-6 ತಿಂಗಳಿಂದ ಯಾವುದೋ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇದ್ದಾಳೆ. ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇರೋದಲ್ಲ, ಕುಟುಂಬಿಕರನ್ನೆಲ್ಲ ಮತಾಂತರ ಮಾಡಬೇಕು, ಎಲ್ಲರೂ ಕೂಡ ಅಲ್ಲಿ ಬರಬೇಕು ಅಂತ ಒತ್ತಾಯ ಮಾಡ್ತಾಳೆ. ಬರದೇ ಇದ್ದಾಗ ಅವ್ರ ಹತ್ರ ಮಾತು ಬಿಟ್ಟಿದ್ದಾಳೆ. ಮನೆಯ ತುಳಸಿ ಕಟ್ಟಿಗೆ ನೀರು ಹಾಕೋದಿಲ್ಲ, ದೈವದ ಮನೆ ಮಂಚವನ್ನು ಕೊನೋದು ಬಲ್ಲೋಡು ಬಿಡ್ಲಿ ಅಂತ ಹೇಳ್ತಾಳೆ. ಈ ರೀತಿಯ ಸ್ಥಿತಿಗಳು ನಮ್ಮ ಮನೆಗಳನ್ನ ಒಡೆಯುವಂತ ಕೆಲಸವನ್ನ ಆ ಮತಾಂತರಿ ಕ್ರಿಮಿಗಳು ಮಾಡ್ತಾ ಇರಬೇಕಿದ್ರೆ ಇದರ ಬಗ್ಗೆ ಒಂದು ಕಠಿಣವಾದಂತಹ ಕಾಯ್ದೆಯನ್ನ ಈ ರಾಜ್ಯ ಸರ್ಕಾರ ತರಬೇಕಲ್ವಾ? ಜಗತ್ತಿನಲ್ಲಿರುವಂತಹ ಏಕೈಕ ಹಿಂದೂ ದೇಶ, ಹಿಂದೂಗಳ ಸ್ವಾಭಿಮಾನದ ಪ್ರತೀಕವಾಗಿರುವಂತಹ ಅಸೇತು ಹಿಮಾಚಲದ ಭೂಮಿಯನ್ನ ಆ ಹಿಂದೂ ಸಮಾಜಕ್ಕೆ ಉಳಿಸಿಕೊಡಬೇಕು. ಇಲ್ಲಿಯ ಧರ್ಮ, ಸಂಸ್ಕೃತಿ, ಮಠಮಾನ್ಯ ಸ್ಥಾಪತ್ಯಗಳನ್ನ ಉಳಿಸಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ನಿಮ್ಮನ್ನ ಅಧಿಕಾರದ ಗದ್ದುಗೆಗೆ ತಂದಿರೋದು. ಅದನ್ನ ನಿಷ್ಠೆಯಿಂದ ನಿಯತ್ತಾಗಿ ಮಾಡಿ. ನಿಮಗೆ ದುಡ್ಡು ಮಾಡೋದಕ್ಕೆ ನಿಮಗೆ ಯಾವುದೋ ಕಾಂಟ್ರಾಕ್ಟರ್ಗಳ ಗುತ್ತಿಗೆದಾರರನ್ನ ಕರೆದು ಆಫೀಸಲ್ಲಿ ಚರ್ಚೆ ಮಾಡಿ ಯಾವ ಕೆಲಸವನ್ನು ಯಾರಿಗೆ ಹಂಚಬೇಕು, ಈ ಕೆಲಸಕ್ಕೆ ನಿಮ್ಮನ್ನು ಅಧಿಕಾರದಲ್ಲಿ ಕೂರಿಸಿರೋದಲ್ಲ. ಇದನ್ನ ಮತಾಂತರ ನಿಷೇಧ ಕಾಯ್ದೆಯನ್ನ ಈ ರಾಜ್ಯದಲ್ಲಿ ಕೂಡಲೇ ಜಾರಿಗೆ ತರಬೇಕು. ಅದು ಹಿಂದೂ ಜಾಗರಣ ವೇದಿಕೆಯಿಂದ ನೇರವಾದಂತಹ ಸವಾಲು. ಲಹು ಜಿಹಾದ್ ಅನ್ನುವಂತಹ ಒಂದು ಕ್ರೂರ ಕೃತ್ಯಕ್ಕೆ ಬಲಿಯಾಗುತ್ತಿರುವಂಥದ್ದು, ಹಿಂದೂಗಳಿಗೆ ಗೊತ್ತಿಲ್ಲದಂತೆ ನಗರ ನಕ್ಸಲರ ಒಂದು ಟೀಮ್ನಲ್ಲಿ ನಾವು ಹೋಗುವಂಥದ್ದು, ನಮಗೆ ಗೊತ್ತಿಲ್ಲದೆ ಡ್ರಗ್ಸ್ನ ಹಿಂದೆ ಹೋಗುವಂಥದ್ದು, ಇಂಥ ಹಲವಾರು ಘಟನೆಗಳಿವೆ. ಇದನ್ನು
ಹೇಗೆ ಯಾವ ರೀತಿ ಬರ್ತದೆ ಅಂತ ಹೇಳಿಕೊಳ್ಳುವುದಕ್ಕೋಸ್ಕರ ನಾವು ಈ ಜಾಗೃತಿ ಸಭೆಗಳನ್ನು ಆಯೋಜಿಸಿ ಯುವಕರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮತಾಂತರದ ಬಗ್ಗೆ ಹೇಳುವುದಿದ್ರೆ, ಯಾರಾದರೂ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರೆ ಅಥವಾ ಒಬ್ಬ ತುಪ್ಪ ಕಡು ಗುಣವಿದ್ದರೆ ಮತಾಂತರಿಗಳು ಅವರ ಮನೆಗೆ ಹೋಗಿ ಅಥವಾ ಆಸ್ಪತ್ರೆಗಳಿಗೆ ಹೋಗಿ ಶಿಲುಬೆಯನ್ನು ಕೊಟ್ಟು ಅಥವಾ ಒಂದು ಪುಸ್ತಕವನ್ನು ಕೊಟ್ಟು ನೀನು ಇದನ್ನು ಇಟ್ಟುಕೋ, ನಿನಗೆ ಆರೋಗ್ಯ ಸುಮಾರಾಗ್ತದೆ ಅಂತ ಹೇಳಿದ್ರೆ ಅವ ಖರ್ಚು ಮಾಡಿ ಒಳ್ಳೆ ಡಾಕ್ಟರನ್ನು ಇಡ್ತಿದ್ದರಿಂದ ಅಲ್ಲಿ ಆರೋಗ್ಯ ಸುಮಾರಾಗಿದೆ. ಇವನ ಪುಸ್ತಕ ಓದಿ ಶಿಲುಬೆಯನ್ನಿಟ್ಟು ಆರೋಗ್ಯ ಸುಮಾರಾಗೋದಿದ್ರೆ ಇವರಲ್ಲಿ ಯಾಕೆ ರೋಗಗಳು ಈ ರೀತಿ ಉಂಟು? ಅದನ್ನು ನಾವು ಪ್ರಶ್ನಿಸಬೇಕು. ಅದೇ ರೀತಿ ಲವ್ ಜಿಹಾದ್, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಹುಡುಗಿಯರು ಇನ್ಸ್ಟಾಗ್ರಾಮ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಏನು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಇದನ್ನು ನಮ್ಮ ತಾಯಂದಿರು, ಪೋಷಕರು ಮನೆಯಲ್ಲಿ ಗಮನಿಸಬೇಕು.